ಮದರ ಸಹಿತ ನನ್ನ ಇಲಾಖೆಯಲ್ಲಿ ಅದು ಒಂದು ಥರದ ಶಾಲೆಗಳನ್ನ ಇಲಾಖೆ ಪರ್ಮಿಷನ್ ಕೊಟ್ಟು ನಡೀತಿರುವಂಥದ್ದು. ಹೇಗೆ ಬೇರೆ ಬೇರೆ ಶಾಲೆಗಳ ಬಗ್ಗೆ ನಾನು ಪರಿಸ್ಥಿತಿಗಳನ್ನ ಅವಲೋಕನೆ ಮಾಡಿದೆ, ಅದೇ ತರ ಮದರಸಾ ಶಾಲೆಯ ಬಗ್ಗೆನೂ ಅವಲೋಕನ ಮಾಡಿದೆ. ಇಲಾಖೆ ಪರ್ಮಿಷನ್ ತೆಗೆದುಕೊಂಡು ಮದರಸಾ ನಡೆಸುತ್ತಿದೆ. ಹೀಗೆ ಬೇರೆ ಬೇರೆ ಶಾಲೆಗಳ ಪರಿಸ್ಥಿತಿಗಳನ್ನ ಅವಲೋಕನ ಮಾಡ್ತೀವೋ ಹಾಗೆ ಮದರಸಾ ಕೂಡ ಮಾಡ್ತೀವಿ ಎಂದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದವರು, ಮದರಸಾಗಳ ಬಗ್ಗೆ ಪೋಷಕರಿಂದ ದೂರು ಇತ್ತು, ಅಲ್ಲಿ ಬೇರೆ ಬೇರೆ ವಿಷಯಗಳನ್ನ ಕಲಿಸುತ್ತಿಲ್ಲ ಅಂತ ದೂರು ಇತ್ತು. ಹಾಗಾಗಿ ಅಧಿಕಾರಿಗಳು ಹೋಗಿ ಚೆಕ್ ಮಾಡಿದ್ದಾರೆ. ವಸ್ತು ಸ್ಥಿತಿ ಅರಿಯಲು ಅಧಿಕಾರಿಗಳನ್ನ ಕಳಿಸಿದ್ದೇನೆ ಎಂದರು. ಮದರಸದ ಮಕ್ಕಳನ್ನು ಇತರೆ ಮಕ್ಕಳ ಸಮಾನಕ್ಕೆ ತರಲು ಪ್ರಯತ್ನಿಸುತ್ತೇವೆ. 20,000 ಅಂಗನವಾಡಿಗಳಲ್ಲಿ NEP ಜಾರಿ ತರುತ್ತೇವೆ. ಮದರಸದಿಂದ ಬಂದ ವಿದ್ಯಾರ್ಥಿಗಳಿಗೆ ಗುಣಮಟ್ಟ ಇಲ್ಲ ಅಂತ ಮಕ್ಕಳು ಹೇಳಿಕೊಳ್ತಿದ್ರು. ಮೇಲಿನ ತರಗತಿಯ ಪಾಠ ಅರ್ಥ ಆಗಲ್ಲ ಅಂತ ಹೇಳುತ್ತಿದ್ರು ಎಂದು ಬಿಸಿ ನಾಗೇಶ್ ಹೇಳಿದರು. ವರದಿ ರಾಜೇಶ್ ರಂಗನಾಥ್. ಒಂದು ದುಡಿಯುವ ಸಮಾಜ, ಸ್ವಾಭಿಮಾನಿ ಸಮಾಜದ ಒಂದು ಸಮಾವೇಶಕ್ಕೆ ಇವತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಬಂದಿದ್ರು. ಮುಖ್ಯಮಂತ್ರಿಗಳು ಈ ಸಮಾಜದ ಅಪೇಕ್ಷೆಗೆ ತಕ್ಕಂತೆ ಸರ್ಕಾರ ನಡ್ಕೊಂತೀವಿ ಅನ್ನುವಂಥ ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಗೆ ತುಂಬ ಸಂತೋಷ ಆಗಿದೆ. ಜಮೀನ್ ನೆಚ್ಕೊಂಡು ಬದುಕಿರುವಂಥ ಸಮಾಜ ಇವತ್ತು ಒಗ್ಗಟ್ಟಾಗಿ ಒಂದು ಒಳ್ಳೆಯ ಸಮಾವೇಶ ಮಾಡಿದ್ದಾರೆ. ಅದು ತುಂಬ ಸಂತೋಷವನ್ನು ತಂದುಕೊಟ್ಟಿದೆ. ಖಂಡಿತ ವಿಷಯ ತಿಳ್ಕೊಂಡು ನಾನು ಮಾತಾಡ್ತೇನೆ. ಆಡಿಟ್ ಅನ್ನುವಂಥದ್ದು ಯಾವುದೂ ಇಲ್ಲ. ಮದರ ಸಹಿತ ನನ್ನ ಇಲಾಖೆಯಲ್ಲಿ ಅದು ಒಂದು ಥರದ ಶಾಲೆಗಳನ್ನ ಇಲಾಖೆ ಪರ್ಮಿಷನ್ ಕೊಟ್ಟು ನಡೀತಿರುವಂಥದ್ದು. ಹೇಗೆ ಬೇರೆ ಬೇರೆ ಶಾಲೆಗಳ ಬಗ್ಗೆ ನಾನು ಪರಿಸ್ಥಿತಿಗಳನ್ನ ಅವಲೋಕನೆ ಮಾಡಿದೆ, ಅದೇ ಥರ ಮದರಸಾ ಶಾಲೆಯ ಬಗ್ಗೆನೂ ಅವಲೋಕನ ಮಾಡಿದೆ. ಮದರಸದ ಬಗ್ಗೆ ಪೋಷಕರಿಂದ ಅಪವಾದನೆಗಳಿತ್ತು. ಅಲ್ಲಿ ನಮಗೆ ಬೇರೆ ಬೇರೆ ಸಬ್ಜೆಕ್ಟನ್ನು ಕಲಿಸ್ತಿಲ್ಲ, ನಾವು ಶಾಲೆಗೆ ಹೋಗೋಕ್ಕೆ ಅವಕಾಶ ಸಿಗ್ತಿಲ್ಲ ಅನ್ನುವಂಥದ್ದು. ಆ ದೃಷ್ಟಿಯಿಂದ ನಮ್ಮ ಆಫೀಸರ್ಸ್ಗೆ ಹೇಳಿದ್ದೀವಿ, ಹೋಗಿ ಅಲ್ಲಿ ಇನ್ಸ್ಪೆಕ್ಷನ್ ಮಾಡ್ಕೊಂಬನ್ನಿ, ಆ್ಯಕ್ಚುಯಲ್ ಸಿಚುವೇಶನ್ ಏನಿದೆ ಅಂತದ್ದು ನೋಡಿ ಅಂತ. ನಮಗೊಂದೇ ಆಸೆ ಇದೆ, ಆ ಮಕ್ಕಳನ್ನು ಸಹಿತ ಬೇರೆ ಮಕ್ಕಳ ಸ್ತರಕ್ಕೆ ತರಬೇಕು, ಅವರನ್ನು ಸಹಿತ ಬುದ್ಧಿವಂತರು ಮಾಡಿ ಸ್ವಾವಲಂಬಿಯಿಂದ ಬದುಕಬೇಕು ಅಂತ ನಾವು ಮಾಡಕ್ಕೆ ಹೊರಟಿದ್ದೀವಿ. ಈಗ ಸೀರಿಯಸ್ ಆಗಿ ಅದನ್ನು ಒಟ್ಟಿಗೆ ಈ ಎರಡೂ ಇಲಾಖೆಗಳು ಸೇರಿ ಒಂದು ಸಮಿತಿಯನ್ನು ಮಾಡಿದ್ದೀವಿ. ಅದು ಪೂರ್ಣವಾಗಿ ಎಲ್ಲವನ್ನೂ ಪರಿಶೀಲನೆ ಮಾಡಿ ನಾವೊಂದು 20,000 ಅಂಗನವಾಡಿಗಳಲ್ಲಿ ಈ ಸಲ NEPಯನ್ನು ಈ ವರ್ಷದ ಕಡೆ ಒಳಗಡೆ ತರಬೇಕು ಅಂತ ಪ್ಲಾನ್ ಮಾಡ್ತಾರೆ. ಸಿಗ್ತಿಲ್ಲ ಅಂತ ನಾನು ಹೇಳ್ತಿಲ್ಲ, ಅಪವಾದ ಇದೆ ಅನ್ನೋಂಥ ಅವ್ರ ಕಡೆಯಿಂದನೇ ಅಪವಾದನ ಇದೆ. ಆ ಅಪವಾದಗಳ ಬಗ್ಗೆ ರಿಯಲ್ ಸಿಚುವೇಶನ್ನು ನಿಜವಾದು ಸುಳ್ಳ ಮತ್ತು ನಮ್ಮ ಫಿಗರ್ಸು ಅದೇ ಹೇಳುತ್ತೆ. 5ನೇ ಕ್ಲಾಸ್ ತನಕ ಓದಷ್ಟು ಸಂಖ್ಯೆಯ ಮಕ್ಕಳು 6, 7, 8ಕ್ಕೆ ಬರ್ತಿಲ್ಲ. 6, 7, 8ಕ್ಕೆ ಬರ್ತಿರೋ ಮಕ್ಕಳು 9, 10ಕ್ಕೆ ಬರ್ತಿಲ್ಲ. 9, 10ಕ್ಕೆ ಬಂದ ಮಕ್ಕಳು PUಗೆ ಬರ್ತಿಲ್ಲ. PUಗೆ ಬರ್ತಿರೋ ಮಕ್ಕಳು ಡಿಗ್ರಿಗೆ ಹೋಗ್ತಿಲ್ಲ. ಅದನ್ನು ನಾವು ಒಂದಷ್ಟು ರಿವ್ಯೂ ಮಾಡಿದಾಗ, ಅದನ್ನು ಪರಿಶೀಲಿಸಿದಾಗ ನಮ್ಗೆ ಅನ್ನಿಸ್ತಿದೆ, ಆ ಮಕ್ಕಳೇ ಹೇಳುತ್ತವೆ ನಮಗೆ ಮೇಲ್ಗಡೆ ಕ್ಲಾಸನ್ನು ಅರ್ಥವಾಗ್ತಾ ಇಲ್ಲ ಅಂತ. ಮದರಸೆಯಿಂದ ಬಂದಂಥ ಮಕ್ಕಳಿಗೆ ಬೇರೆ ಸಬ್ಜೆಕ್ಟ್ ನಮ್ಗೆ ಅರ್ಥವೇ ಆಗಲ್ಲ, ನಾವು ಏನು ಮಾಡೋಣ, ನಾವು ಹೆಂಗೆ ಓದೋದು ಅಂತ ಅನ್ನತ್ವೆ. ಆ ಕಾರಣಕ್ಕೋಸ್ಕರ ಖಂಡಿತ NEP ಎಲ್ಲ ಶಾಲೆಗಳಲ್ಲೂ ಅನುಷ್ಠಾನ ಆಗತ್ತೆ. ಯಾವ್ಯಾವುದು ಕರ್ನಾಟಕ ಎಜುಕೇಷನಲ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿದೆ ಅವೆಲ್ಲ ಶಾಲೆಗಳಲ್ಲಿ ಮಾಡಲೇಬೇಕು.
ಸರ್, ನಿಮ್ಮದೇ ಸ್ವಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳು ಕಳಪೆಗೂಡು ಮಟ್ಟದಲ್ಲಿದ್ದಾವೆ ಅಂತ, ಏನು ಒಂದಷ್ಟಕ್ಕೆ ಹೆಂಚಿಲ್ಲ, ನೀರು ತೊಟ್ಟಿ ಕುಂಟೆ, ಮತ್ತೆ ಕ್ಲಾಸ್ ರೂಮ್ಗಳಲ್ಲಿ ಅಡುಗೆ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಕೇಳ್ತೀನಿ ಸರ್. ನಾನು ರಾಜ್ಯಕ್ಕೆ ಮಂತ್ರಿ, ನನಗೆ ಗೊತ್ತಿದೆ 48,000 ಶಾಲೆಗಳಲ್ಲಿ ಎಷ್ಟು ಶಾಲೆ ಚೆನ್ನಾಗಿದೆ, ಎಷ್ಟು ಶಾಲೆ ಇದೆ ಅಂತ. ಅದಕ್ಕೆ ಒಂದೇ ಸಲ 5-6 ಕಳೆದ ಸರ್ಕಾರಗಳು ಅದನ್ನು ಗಮನ ಕೊಡದೇ ಇದ್ದಿದ್ದ ಕಾರಣಕ್ಕೋಸ್ಕರ ಕಳೆದ 3 ವರ್ಷದಿಂದ ಮಳೆ ಜಾಸ್ತಿ ಆದ ಕಾರಣಕ್ಕೆ ಒಂದಷ್ಟು ಆಗಿದೆ. ಅದನ್ನು ಎಲ್ಲ ಶಾಲೆಗಳನ್ನ ಹೆಂಗೆ ಸರಿ ಮಾಡ್ತೀನೋ ಹಾಗೆ ತಿಪ್ಟೂರು ತಾಲೂಕನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡಿದೆ. ಆದರೆ ಧೈರ್ಯವಾಗಿ ಹೇಳ್ಕೊಂತೀನಿ, ನಾನು ಮಂತ್ರಿ ಆದಮೇಲಲ್ಲ, ಆದರೆ ತಿಪ್ಟೂರಿನ ಶಾಲೆಗಳಲ್ಲಿ 99% ಶಾಲೆಗಳು ತುಂಬ ಚೆನ್ನಾಗಿದೆ ಅನ್ನುವಂಥದ್ದು ಧೈರ್ಯವಾಗಿ ರಾಜ್ಯಾದ್ಯಂತ ಶಾಲೆಗಳ ಅಭಿವೃದ್ಧಿಗೆ ಬಜೆಟ್ ಅಲ್ಲ, ಈಗಾಗಲೇ 8,100 ಕೊಠಡಿಗಳನ್ನ ನಾವು ಈ ವರ್ಷ ಕಟ್ತಾ ಇದ್ದೀವಿ. ಈಗಾಗಲೇ ಸದ್ಯದಲ್ಲೇ ಇನ್ನೊಂದು 15 ದಿನದಲ್ಲಿ ಎಲ್ಲವೂ ಟೆಂಡರ್ ಆಗತ್ತೆ. ಈ ಸಲ 15,000 ಟೀಚರ್ಸ್ನ ತಗೊಳ್ತಾ ಇದ್ದೀವಿ. ಈ ಥರ ಯಾವುದೇ ಕಾರಣಕ್ಕೂ ಸರ್ಕಾರ ಶಿಕ್ಷಣ ಇಲಾಖೆಗೆ ಯಾವುದೂ ಕಡಿಮೆ ಮಾಡ್ತಿಲ್ಲ. ಯಾವುದೇ ಸರ್ಕಾರ ಕೊಡದೇ ಇರೋಷ್ಟು ಬಜೆಟನ್ನು ನಾವು ಶಿಕ್ಷಣ ಭಾಜಪ ಸರ್ಕಾರ ಕೋರ್ಟಲ್ಲಿ ಯಾವ್ಯಾವುದನ್ನ ಕೊಟ್ಟಿದೆ, ಜಡ್ಜ್ಮೆಂಟ್ ಕೊಟ್ಟಿದೆ, ಅದನ್ನು ಪರಿಪಾಲಿಸಿದೆ.